ಸೊ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಆಗುವಾಗ ಮಧ್ಯದಲ್ಲಿ ಕಿಡ್ನಿ ಫೇಲ್ಯೂರ್ ಆದಾಗ ಒಮ್ಮೆ ಡಯಾಲಿಸಿಸ್, ಮತ್ತು ಪುನಃ ಕಿಡ್ನಿ ಫೇಲ್ಯೂರ್ ಆಯಿತು, ಇನ್ನೊಮ್ಮೆ ಡಯಾಲಿಸಿಸ್, ಪುನಃ ಫೇಲ್ಯೂರ್ ಆಯಿತು, ಮತ್ತೊಮ್ಮೆ ಡಯಾಲಿಸಿಸ್. ಯಾಕಂದರೆ ಕಿಡ್ನಿ ಸಿಗಲಿಕ್ಕೆ ಒಂದಿಷ್ಟು ಟೈಮ್ ಬೇಕಾಗ್ತದೆ. ಎಷ್ಟೋ ಸಲ ನಾನು ರೋಡಲ್ಲಿ ಮಲಗಿದ್ದುಂಟು, BP ಡೌನ್ ಆಗಿ ರೋಡಲ್ಲೇ ನಾನು ಮಲಗಿದ್ದೇನೆ. ಯಾಕೆಂದರೆ ಡಾಕ್ಟರ್ ಹೇಳ್ತಾರೆ ಇಮಿಡಿಯೇಟ್ ರೋಡಲ್ಲಿ ಮಲಗಿ, ಯಾಕೆಂದರೆ ಎಕ್ಸ್ಪೈರ್ ಆಗಿ ಅಲ್ಲೇ ನಾವು ಕೊಲಾಪ್ಸ್ ಆಗಿ ಬಿಡ್ತೇವೆ. ಸೊ ಅಂಥ ಪರಿಸ್ಥಿತಿಗಳು ನಾನು ಅನುಭವಿಸಿದ್ದು ಉಂಟು. ಇವತ್ತಿಗೆ ನಾನು 3 ಟ್ರಾನ್ಸ್ಪ್ಲಾಂಟ್ ಹೇಳಿದರೆ ಸಾಧಾರಣ ಒಂದು 2 ಕೋಟಿ ಮೊತ್ತ. ಯಾಕೆಂದರೆ 1990 ನಾನು ಹುಟ್ಟಿದಿಂದ ಇವತ್ತಿನವರೆಗಿನ ಖರ್ಚು. ನಾನು M.Pharma ಮಾಡಿ ನಾನು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿದ್ದೆ. ನಂತರ ಕಾರಣಾಂತರ ಆರೋಗ್ಯ ತೊಂದರೆಗಳಿಂದಾಗಿ ಮತ್ತೆ ಈ ಫೀಲ್ಡ್ಗೆ ನಾನು ಬಂದೆ. ಸೊ ಇದನ್ನು ನಾನು ಕಲಿತು ನಾನೀಗ ಮುಂದುವರಿತಾ ಇದ್ದೇನೆ. ಬೆಂಗಳೂರಿಂದ ಉಜಿರೆಗೆ ಕಾರಲ್ಲಿ ಬರುವಾಗ ನನಗೆ BP ಡೌನ್ ಆಗಿ ನಾನು ಶಿರಾಡಿ ಘಾಟಿಯಲ್ಲಿ ಕಾರ್ ಹಾಕಿ ಅಡಿಯಲ್ಲಿ ಇದಕ್ಕೆ ಕಾಲಿಟ್ಟು ನಾನು ತಲೆ ಕೆಳಗೆ ಮಾಡಿ ಕಾಲನ್ನು ಮೇಲೆ ಮಾಡಿ ತಲೆ ಕೆಳಗೆ ಹಾಕಿ ಮಲಗಬೇಕಾಗ್ತದೆ. ದೇವರು ಅಂತ ಹೇಳುವಂಥದ್ದು ಒಂದು ಶಕ್ತಿ ಅಂತ ನಾವು ನಂಬುತ್ತೇವೆ. ಯಾಕೆಂದರೆ ನಮಗೆ ಅಗೋಚರವಾಗಿರುವಂಥ ಒಂದು ಬೆನ್ನೆಲುಬು ಅಂದರೆ ಅದು ದೇವರು ಅಂತ. ಯಾಕೆಂದರೆ ಎಲ್ಲವನ್ನು ನಾವು ಕಳೆದುಕೊಂಡಾಗ ನಮಗೆ ಜಗತ್ತೇ ಒಂದು ಇಲ್ಲ ಅಂತ ಆದಾಗ ಏನೋ ಒಬ್ಬ ಇದ್ದಾನೆ, ಅವನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೇವೆ ಅಂತ ಹೇಳುವಂಥ ವಿಚಾರ ನಾನು ನಂಬಿದ್ದೇನೆ. ಬ್ರಹ್ಮರಥ ಬರುವಾಗ ನೀವೇ ಅಲ್ಲಿಂದ ಕವರೇಜ್ ಮಾಡ್ಕೊಂಡು ಬಂದಿದ್ದೀರಿ. ನಿಜವಾಗಿ ಆ ಕವರೇಜ್ ಎಷ್ಟು ಪ್ರಯೋಜನ ಆಯಿತು ಅಂತ ಹೇಳಿದರೆ, ಉಜಿರೆ ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡ್ಬೋದು, ಇತಿಹಾಸದಲ್ಲಿ ಅಷ್ಟೊಂದು ಜನ ಯಾವತ್ತೂ ಸೇರಿರಲಿಲ್ಲ. ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮ ಕಲಶೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಅದರ ಜೊತೆಗೆ ಉಜಿರೆಯ ಉದ್ಯಮಿ ಇಲ್ಲಿಯ ಪ್ರಧಾನ ಕೋಶಾಧಿಕಾರಿಯಾಗಿರೋ ರಾಜೇಶ್ ಪೈ ಸರ್, ಹೇಗಾಗ್ತಾ ಇದೆ ಬ್ರಹ್ಮ ಕಲಶ? ಅದ್ಭುತ ಅಂತ ಹೇಳ್ಬೋದು. ಮೊನ್ನೆಯಿಂದ ಪ್ರಾರಂಭ ಆದಂಥ ಈ ಬ್ರಹ್ಮಕಲಶದ ಕಾರ್ಯಗಳೆಲ್ಲ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಬ್ರಹ್ಮರಥ ಬರುವಾಗ ನೀವೇ ಅಲ್ಲಿಂದ ಕವರೇಜ್ ಮಾಡ್ಕೊಂಡು ಬಂದಿದ್ದೀರಿ. ನಿಜವಾಗಿ ಆ ಕವರೇಜ್ ಎಷ್ಟು ಪ್ರಯೋಜನ ಆಯಿತು ಅಂತ ಹೇಳಿದರೆ, ಉಜಿರೆ ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡ್ಬೋದು, ಇತಿಹಾಸದಲ್ಲಿ ಅಷ್ಟೊಂದು ಜನ ಯಾವತ್ತೂ ಸೇರಿರಲಿಲ್ಲ. ಅಷ್ಟು ಜನ ಸೇರಿದ್ರು. ಯಾರನ್ನು ಕರ್ಕೊಂಡು ಬಂದದಿಲ್ಲ, ಎಲ್ಲ ಪ್ರೀತಿಯಿಂದ ಬಂದದ್ದು. ನಮ್ಮ ಊರಿಗೆ ಒಂದು ಬ್ರಹ್ಮರಥ ಬರ್ತಾ ಇದೆ ಅಂತ. ಹಾಗೆ ನೋಡಿ, ಎಲ್ಲೆಲ್ಲೋ ಇದ್ದವರಿಗೆಲ್ಲ ಪ್ರೇರಣೆ ಮಾಡಿ ಕೊಡಿಸಿದ್ರು. ನೀವು ನನ್ನನ್ನು ಸಂದರ್ಶನ ಮಾಡೋದಕ್ಕಿಂತ ನನ್ನೊಟ್ಟಿಗೆ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ. ನಾನು ನಿಮಗೆ ಯಾವಾಗಲೂ ಸಂದರ್ಶನ ಮಾಡುವಾಗ ಹೇಳ್ತೇನೆ, ಎಲ್ಲೆಲ್ಲಿ ಕೂತು ಅವರಿಗೆ ದೇವರು ಯಾವ ಥರದಲ್ಲಿ ಪ್ರೇರಣೆ ಕೊಡ್ತಾರೆ ಅಂತ. ಅದರಲ್ಲಿ ಪ್ರೇರಣಾದಾಯಕ ವ್ಯಕ್ತಿ ಇನ್ನೊಬ್ಬರು ಇದ್ದಾರೆ. ಜೀವನದಲ್ಲಿ ನಾನು ಅವರಲ್ಲಿ ನೋಡಿದಷ್ಟು ಕಷ್ಟವನ್ನು ಯಾರನ್ನು ನೋಡಲಿಲ್ಲ. ಆದರೆ ಕಷ್ಟವನ್ನು ನಮಗೆ ಅವ್ರದ್ದು ಕಷ್ಟ ಅಂತ ಕಾಣ್ತಿತ್ತು ಹೊರತು ಅವರಿಗದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾನು ಅವರನ್ನು ಚಿಕ್ಕದ್ರಿಂದ ನೋಡಿದಂಥ ವ್ಯಕ್ತಿ. 3 ಸಲ ಕಿಡ್ನಿಯನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡಂಥ ವ್ಯಕ್ತಿ. 3ನೇ ಬಾರಿ. ಪ್ರತಿ ಬಾರಿ ಮನುಷ್ಯನಿಗೆ ಒಂದು ಸಣ್ಣ ಜ್ವರ ಬಂದರೆ, ಸಣ್ಣ ಏನಾದರೂ ಕಾಯಿಲೆ ಬಂದರೆ ಜೀವನದಲ್ಲಿ ಅಲ್ಲೊಲ್ಲ ಕಲ್ಲೊಲ್ಲ ಆಗ್ತದೆ. ಅಂತಲ್ಲಿ ಇಷ್ಟೊಂದು ದೊಡ್ಡ ಒಂದು ಸಮಸ್ಯೆಗಳನ್ನು ಬಂದಾಗ ಅದನ್ನು ಡೋಂಟ್ ಕೇರ್ ಮಾಡಿ ನಾನು ಎದುರಿಸ್ತೇನೆ. ನನ್ನ ಹತ್ರ ಅವ್ರು ಯಾವಾಗಲೂ ಮಾತಾಡುವಾಗ ಹೇಳ್ತಾರೆ, ನಾನು ಎದುರಿಸ್ತೇನೆ, ಬದುಕ್ತೇನೆ, ಬದುಕಿ ತೋರಿಸ್ತೇನೆ. ಇದೆಲ್ಲ ದೊಡ್ಡ ವಿಷಯ ಅಲ್ಲ ಅಂತೇಳಿ ನಾವು ಇಂಥದ್ರಲ್ಲಿ ಅವರದ್ದು ಪ್ರೇರಣೆಯನ್ನು ತೊಗೊಳ್ಬೇಕು. ಯಾಕಂದರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದರೆ ಅವರದನ್ನು ಅವರೇ ಅನುಭವಿಸಬೇಕು. ಇನ್ನೊಬ್ಬರಿಗೇನು ಪಾಲು ಕೊಡಲಿಕ್ಕೆ ಆಗೋದಿಲ್ಲ. ಅವರ ಕಷ್ಟ ಅವರಿಗೆ, ಅವರ ನೋವು ಅವರಿಗೆ. ಹಾಗೆ ಇಂಥ ವ್ಯಕ್ತಿ ಒಂದು ಬಹಳ ದೊಡ್ಡ ಮೊತ್ತವನ್ನು ಅವರು ಈ ಸಂದರ್ಭದ ಮಧ್ಯೆ ಕೂಡ ಕಷ್ಟ ಬಂದದ್ರಲ್ಲಿ ಅದರಲ್ಲಿ ಸಿಕ್ಕಿದ ಒಂದು ದೊಡ್ಡ ಅಮೌಂಟನ್ನು ಅವರ ಜೀವನದಲ್ಲಿ ದುಡಿದದನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಹಾಗೆ ನೀವು ಮಾತಾಡಿಸಿ ಅವರು, ನನ್ನನ್ನು ಮಾತಾಡಿಸೋಕ್ಕಿಂತ ವ್ಯಕ್ತಿ ಸಂದರ್ಶನಕ್ಕೆ ಯೋಗ್ಯರು ಅಂತ ನಾನು ಕಾಣಿಸ್ತೇನೆ. ಸರ್, ದೊಡ್ಡ ಮೊತ್ತ 4.5 ಲಕ್ಷದಷ್ಟೇನು ಕೊಟ್ಟಿದ್ದಾರೆ. ಹೌದು, ಅದು ಅವ್ರ ಹತ್ರ ಕೇಳಿ ನೀವು. ಯಾಕಂತಂದ್ರೆ ಅವರು ಹೇಳಲಿಕ್ಕಿಲ್ಲ. ಚೈತನ್ಯ ಅಂತ ಹೆಸರು ಫಸ್ಟ್ ಅವರನ್ನು ತೋರಿಸ್ತೇನೆ. ಯಾಕೆಂತಂದ್ರೆ ಬಹಳ ಚೈತನ್ಯ ಅನ್ನುವಂಥ ಹೆಸರಿಗೆ ಸೂಕ್ತವಾದಂಥ ವ್ಯಕ್ತಿ, ಚೈತನ್ಯಕ್ಕೆ ಸೂಕ್ತವಾದಂಥ ವ್ಯಕ್ತಿ. ಬಹಳಷ್ಟು ಜನಕ್ಕೆ ಪ್ರೇರಣಾದಾಯಿ ಆಗಬಹುದಾದಂಥ ಕತೆ. ಸಂದರ್ಶನದ ನಡುವೆ ರಾಜೇಶ್ ಪೈ ಅವರು ಹೇಳಿದರು, ನಮ್ಮೆಲ್ಲರ ಸಂದರ್ಶನಕ್ಕಿಂತ ಮಿಗಿಲಾದ್ದು ಇದು ಅಂತ. 4.5 ಲಕ್ಷದಷ್ಟು ಮೊತ್ತವನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಅದು ಮೊತ್ತದ ಮಹತ್ವ ಅಲ್ಲ, ಭಾವನೆ ಮತ್ತು ಆ ಭಕ್ತಿ. ಯಾಕೆಂತಂದರೆ 3 ಬಾರಿ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡು ಇವತ್ತು ಮತ್ತೆ ಗಟ್ಟಿಯಾಗಿ ನಿಂತು ಇದ್ದಾರೆ. ನಾನು ಒಂದು ಸಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಮನೆ ಮಾರಲಿಕ್ಕೆ ರೆಡಿ ಆಗ್ತದೆ. ಒಂದು ಸಲ ಮಾಡುವಾಗಲ್ಲ, ಅಂಥ ಹೋರಾಟಗಳಿರ್ತದೆ. ಆರೋಗ್ಯದ ಹೋರಾಟ ಬೇರೆ, ಹಣದ ಹೋರಾಟ ಬೇರೆ. ಆದರೆ ಇದನ್ನೆಲ್ಲ ಮಿಕ್ಕಿ ಜೀವನ ಒಬ್ಬರಿಗೆ ಮಾರ್ಗದರ್ಶನ, ಅದನ್ನು ಬದುಕಿ ತೋರಿಸ್ಬೋದು ಅಂತ ಹೇಳೋದಕ್ಕೆ ಇವರೇ ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾವು ಚೈತನ್ಯ ಅವರನ್ನ ಮಾತಾಡಿಸ್ತೇವೆ. ಚೈತನ್ಯ ಅವರೇ, ಹೇಗಿದ್ದೀರಿ? ಆರಾಮ, ಸೌಖ್ಯ. ಇದು ಕೈ ಯಾಕೆ? ಇದು ಡಯಾಲಿಸಿಸ್ ರಿಪೀಟೆಡ್ ಡಯಾಲಿಸಿಸ್ ಮಾಡಿದರೆ ಈ ಥರ ಪರಿಸ್ಥಿತಿ ಆಗ್ತದೆ. ಹಾಗೆ ನಾನು ಪ್ರತಿ ಸಲ 3 ಸಲ ನಾನು ಒಂದೊಂದು ವರ್ಷದ ಡಯಾಲಿಸಿಸ್ ನಾನು ಮಾಡಿಸಿದ್ದೇನೆ. ಸೊ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಆಗುವಾಗ ಮಧ್ಯದಲ್ಲಿ ಕಿಡ್ನಿ ಫೇಲ್ಯೂರ್ ಆದಾಗ ಒಮ್ಮೆ ಡಯಾಲಿಸಿಸ್, ಮತ್ತು ಪುನಃ ಕಿಡ್ನಿ ಫೇಲ್ಯೂರ್ ಆಯಿತು, ಇನ್ನೊಮ್ಮೆ ಡಯಾಲಿಸಿಸ್, ಪುನಃ ಫೇಲ್ಯೂರ್ ಆಯಿತು, ಮತ್ತೊಮ್ಮೆ ಡಯಾಲಿಸಿಸ್. ಯಾಕಂದರೆ ಕಿಡ್ನಿ ಸಿಗಲಿಕ್ಕೆ ಒಂದಿಷ್ಟು ಟೈಮ್ ಬೇಕಾಗ್ತದೆ. ಸೊ ಆ ಪ್ರಯತ್ನ ಮತ್ತು ದೇವರ ದಯ ಅದೆಲ್ಲ ಸೇರಿ ನನಗೆ ಎಲ್ಲ ಒದಗಿ ಬಂತು ಅಂತ ನಾನು ನನ್ನ ತಂದೆ ತಾಯಿ ಮಾಡಿದ ಪುಣ್ಯ ಮತ್ತು ಎಲ್ಲರ ಒಂದು ಪ್ರೀತಿ
ಆತ್ಮವಿಶ್ವಾಸ ನಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಚೈತನ್ಯ ಅವರಿಗೆ ಮೊದಲು ಕಿಡ್ನಿದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಯಾವ? ಹುಟ್ಟುವಾಗಲೇ ಬಂದಂತ ತೊಂದರೆ, ಬೈ ಬರ್ತ್ ಬಂದಂತ ಇಶ್ಯೂ. ತಂದೆ ತಾಯಿ ಆಗ ಬಹಳಷ್ಟು ಪ್ರಯತ್ನ ಪಟ್ಟರು ನನ್ನನ್ನು ಸರಿ ಮಾಡ್ಲಿಕ್ಕೆ. ಒಂದು ಹಂತದಲ್ಲಿ ಅದು ಸರಿ ಆಯ್ತು ಕೂಡ, ಮಾತ್ರ ಕೆಲವೊಮ್ಮೆ ಅದರ ರಿವರ್ಸ್ ಡ್ಯಾಮೇಜ್ ಅಂತ ಏನಿದೆ ಅದು ಮುಂದಿನ ವರ್ಷಗಳಲ್ಲಿ ಗೊತ್ತಾಯ್ತು ನಮಗೆ. ಸೊ ಚಿಕ್ಕ ಪ್ರಾಯದಿಂದಲೇ ನಾವು ಆ ವಿಚಾರದಲ್ಲಿ ಸುಮಾರು ಒದ್ದಾಡಿದ್ದುಂಟು. ಯಾಕೆ ನನ್ನ ತಂದೆ ತಾಯಿ ಅವರ ಇಡೀ ಜೀವನದಲ್ಲಿ ದುಡ್ದದ್ದೆಲ್ಲ ಇದಕ್ಕೆ ಹಾಕಿದ್ರು. ನನ್ನ ತಾಯಿ ನನ್ನ ಕಿಡ್ನಿ ಕೊಡ್ಲಿಕ್ಕೋಸ್ಕರ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರು. ಸೊ ಅವರ ಕಿಡ್ನಿ ಕೊಟ್ಟರು, ಅದು ಫೇಲ್ಯೂರ್ ಆಯಿತು. ಮತ್ತು ಕೆಡವರ್ ಟ್ರಾನ್ಸ್ಪ್ಲಾಂಟ್ ಆಯಿತು, ಅದು ಫೇಲ್ಯೂರ್ ಆಯಿತು. ಪುನಃ ಇನ್ನೊಬ್ರು ಡೊನೇಟ್ ಮಾಡಿದ್ರು ನನಗೆ, ಅದು ಕೂಡ ನನಗೆ ಈಗ ಆ ಕಿಡ್ನಿಯಲ್ಲಿ ನಾನು ಆರಂಭದಲ್ಲಿ ಇದ್ದೇನೆ, ದೇವರ ದಯದಿಂದ ಎಲ್ಲ. ಎಷ್ಟು ವರ್ಷ ಆಯ್ತು? ಈಗ 2.5-3 ವರ್ಷ ಆಗ್ತಾ ಬಂತು. ಈಗ 3 ವರ್ಷ ಆಗ್ತಾ ಬಂತು. 3 ವರ್ಷದಿಂದ ನೀವು ಯಾತನೆಯಿಂದ ಸ್ವಲ್ಪ ಹೊರಗಿದ್ದೇನೆ. ಮತ್ತೆ ಇದರ ಯಾತನೆ ಹೇಳಿದ್ರೆ ಪ್ರತಿ ತಿಂಗಳ ಖರ್ಚುಗಳು ತುಂಬಾ ಇರ್ತದೆ. ಸಾಧಾರಣ ಒಂದು 70,000ದಷ್ಟು ಮದ್ದಿನ ಖರ್ಚುಗಳು ಪ್ರತಿ ತಿಂಗಳಿಗೆ ಬೇಕಾಗ್ತದೆ. ಸೊ ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ಕೆಲವರಿಗೆ 20,000ದಲ್ಲಿ ಆಗ್ತದೆ. ಈಗ ನನ್ನಂತವನ ದೇಹ ಸ್ವಲ್ಪ ಇದಿರುವಾಗ ನಮಗೊಂದು ಇಮ್ಯುನೋ ಸಪ್ರೆಸೆಂಟ್ಗಳು ತುಂಬಾ ಜಾಸ್ತಿ ಬೇಕಾಗ್ತದೆ. ಸೊ ಅದೊಂದು ಹೇಳೋದಲ್ಲ, ಎಲ್ಲಾ ರೀತಿಯಲ್ಲೂ ಕಷ್ಟಗಳನ್ನು ನೋಡಿ ಬಂದು ಇವತ್ತು ಒಂದು ಸುಧಾರಿಸಿಕೊಂಡು ಒಂದು ಹಂತದಲ್ಲಿ ನನ್ನ ತಂದೆ ತಾಯಿಯ ಸಪೋರ್ಟ್, ದೇವರದ್ದು, ಮತ್ತೆ ಎಲ್ಲ ರಾಜೇಶ್ ಭಾಯಿ ಅಂತವರದ್ದು ಎಲ್ಲರದ್ದು ಅವರ ಇದರಿಂದ ನಾವಿದ್ದೇವೆ. ಈಗ ನಿಮ್ಮನ್ನು ಯಾಕೆ ನಾನು ಪ್ರೇರಣಾದಾಯಿ ಅಂತ ಕರೆದೆ ಅಂತ ಹೇಳಿದ್ರೆ, ಹುಟ್ಟಿನಿಂದ ಬಂದಂಥ ಸಮಸ್ಯೆ, ಇಂಥ ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ನಾನು ನಿಮ್ಮ ಹತ್ರ ಕೇಳಬಹುದು ಅಂತ ಅನ್ಕೊಂತೀನಿ. 3 ಬಾರಿಯ ಇದಕ್ಕೆ ಅಂದ್ರೆ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ಗೆ ಎಷ್ಟು ಖರ್ಚಾಗಿರ್ಬೋದು ಸರ್? ಸುಮಾರು ಟ್ರಾನ್ಸ್ಪ್ಲಾಂಟ್ ಒಂದು ಅಲ್ಲ, ಎಲ್ಲ ರೀತಿಯಲ್ಲಿ ಎಲ್ಲ ಮೆಡಿಕಲ್ ವೆಚ್ಚಗಳೆಲ್ಲ ಸೇರಿದರೆ ಸಾಧಾರಣ ಪ್ರತಿಯೊಂದು ಟ್ರಾನ್ಸ್ಪ್ಲಾಂಟಿಗೆ ಒಂದು 60-65 ಲಕ್ಷ ಖರ್ಚು ಬಿದ್ದಿರ್ತದೆ. ಸೊ ಇವತ್ತಿಗೆ ನಾನು 3 ಟ್ರಾನ್ಸ್ಪ್ಲಾಂಟ್ ಹೇಳಿದರೆ ಸಾಧಾರಣ ಒಂದು 2 ಕೋಟಿ ಮೊತ್ತ. ಯಾಕೆಂದರೆ 1990 ನಾನು ಹುಟ್ಟಿದಿಂದ ಇವತ್ತಿನವರೆಗಿನ ಖರ್ಚು ಇಷ್ಟು ವರ್ಷ ನನ್ನ ತಂದೆ ತಾಯಿ ಭರಿಸಿಕೊಂಡು ಬಂದಿದ್ದಾರೆ. ಈಗ ದೇವರ ದಯೆಯಿಂದ ನಾನು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಆದ್ದರಿಂದ ಸಾಧಾರಣ 2 ಕೋಟಿ ಮೊತ್ತ ಒಬ್ಬ ಅಧ್ಯಾಪಕನಾಗಿ ಬಂದವನಿಗೆ ಬಹಳ ದೊಡ್ಡ ಮೊತ್ತ ಆಗಿನ ಕಾಲದಲ್ಲಿ. ಈಗ ದೇವರ ದಯೆ, ದೇವರ ಶಕ್ತಿ ಕೊಟ್ಟ ಕಾರಣ ಇವತ್ತು ನಾವು ನಡೆಸಲಿಕ್ಕೆ ಸಾಧ್ಯ ಉಂಟು. ನಾವು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನೀವು ಏನು ಮಾಡ್ತಾ ಇದ್ದೀರಿ? ನಾನೀಗ ಜ್ಯೋತಿಷ್ಯದಲ್ಲಿ ನಾನು ಎಂ.ಫಾರ್ಮಾ ಮಾಡಿ ನಾನು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿದ್ದೆ. ನಂತರ ಕಾರಣಾಂತರ ಆರೋಗ್ಯ ತೊಂದರೆಗಳಿಂದಾಗಿ ಮತ್ತೆ ಈ ಫೀಲ್ಡ್ಗೆ ನಾನು ಬಂದೆ. ಸೊ ಇದನ್ನು ನಾನು ಕಲಿತು ನಾನೀಗ ಮುಂದುವರಿತಾ ಇದ್ದೇನೆ. ದೇವರ ದಯೆಯಿಂದ ಎಲ್ಲವೂ ನಮಗೆ ಸೂಕ್ತವಾಗಿ ಬರ್ತಾ ಉಂಟು. ಆದ್ರಿಂದ ಈಗ ಯಾವುದೇ ಅಂತ ತೊಂದರೆಗಳು ಕಾಣ್ತಾ ಇಲ್ಲ. ಫ್ಯಾಮಿಲಿ ಬಗ್ಗೆ ಸರ್? ನನ್ನ ಮಿಸಸ್ ಕ್ಷಮಾ ಅಂತ ಹೇಳಿ ಅರಸಿನಮಕ್ಕಿಯವಳು, ಪ್ರಸನ್ನ MP ಅಂತ ಹೇಳುವವರ ಮಗಳು. ಹಾಗೆ ಅವಳು ಚಾರ್ಟೆಡ್ ಅಕೌಂಟೆಂಟ್ ವೃತ್ತಿ. ಹಾಗೆ ಮತ್ತೊಬ್ಬ ಮಗ ಇದ್ದಾನೆ 3 ವರ್ಷದವ, ಅಭಿನವ್ ಅಂತ ಹೇಳಿ. ಮತ್ತೆ ನನ್ನ ತಂದೆ ತಾಯಿ ಮೋಹನ್ ನಾರಾಯಣ್, ಡಾಕ್ಟರ್ KS ಮೋಹನ್ ನಾರಾಯಣ್ ಮತ್ತೆ ಪೂರ್ಣಿಮಾ. ಬಹಳಷ್ಟು ಜನ ಇಂಥದ್ದೇನಾದರೂ ಆದಾಗ ಒಂದಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಥವಾ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇಂಥದ್ದು ತುಂಬ ನಡೀತಾ ಇರ್ತದೆ. ಅವರಿಗೆಲ್ಲ ಏನು ಹೇಳಕ್ಕೆ ಇಚ್ಛಪಡ್ತೀರಿ? ನೀವಿಲ್ಲಿ ಒಂದು ದಾನ ಕೊಟ್ಟಿದ್ದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಈ ಒಂದು ಗಟ್ಟಿತನದ ಬಗ್ಗೆ ಬಹಳ ಖುಷಿ ಆಗುತ್ತೆ. ಅಲ್ಲ, ಸತ್ಯಕ್ಕೂ. ಯಾಕೆಂದ್ರೆ ಒಂದು ಟ್ರಾನ್ಸ್ಪ್ಲಾಂಟ್, ಒಂದು ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ವಿಚಾರ. ಯಾಕೆಂದ್ರೆ ವ್ಯಕ್ತಿಯ ಇಡೀ ಕುಟುಂಬ ಸರ್ವನಾಶ ಆಗ್ತದೆ. ಯಾಕೆಂದ್ರೆ ಕಿಡ್ನಿ ಹೋದವ ಹೇಗೂ ಸಫರ್ ಆಗ್ತಾನೆ, ಬಟ್ ಅವರೊಟ್ಟಿಗೆ ಅವರ ತಂದೆ ತಾಯಿ, ಅವರನ್ನು ಡಿಪೆಂಡ್ ಆದಂಥ ಪ್ರತಿಯೊಬ್ಬರು ಅವರಿಗೆ ಹೊಡೆತಗಳು ಬೀಳ್ತಾರೆ. ಯಾಕೆಂದ್ರೆ ನಾನೇ ನೋಡಿದ್ದೇನೆ ಎಷ್ಟೋ ಜನ ಜಾಗೆ ಮಾರಿ ಅವರ ಇಡೀ ಸರ್ವಸ್ವವನ್ನು ಮಾರಿ ಕೊನೆಗೆ ಪೇಷಂಟನ್ನು ಉಳಿಸಿಕೊಳ್ಳದಂಥ ಪರಿಸ್ಥಿತಿಗೆ ಹೋದದ್ದು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಸೊ ಅಂಥದ್ರಲ್ಲಿ ನಾವು ಧೃತಿಗೆಡದೆ, ನಾವು ಒಂದು ಗಟ್ಟಿ ಮನಸ್ಸಿನಿಂದ ನಮ್ಮ ವಿಲ್ ಪವರನ್ನು ಆದಷ್ಟು ಹೆಚ್ಚಿಸಿಕೊಂಡು ನಾವು ಆದಷ್ಟು ಮುಂದುವರೆದರೆ ಎಲ್ಲಿಯೋ ಒಂದು ಕಡೆ ನಮಗೆ ದೇವರು ದಾರಿ ತೋರಿಸ್ತಾನೆ ಅಂತ ಹೇಳುವ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ಆ ರೀತಿ ಬಂದಿದೆ. ಯಾಕೆಂದರೆ ನನ್ನ 3ನೇ ಟ್ರಾನ್ಸ್ಪ್ಲಾಂಟ್ ಅಂತೂ ನನ್ನ ತಂದೆ ತಾಯಿ ಪ್ರಾಯದ ತಂದೆಗೆ 65-67 ವರ್ಷ. ಆಗ ಮೊದಲಿನ ರೀತಿಯಲ್ಲಿದ್ದಾಗ ಇರುವುದಿಲ್ಲ. ನಾನೊಬ್ಬನೇ ಅದಕ್ಕೆ ಓಡಿ, ನಾನು ಕಲ್ಕತ್ತಾಕ್ಕೆಲ್ಲ ಓಡಾಡಿ ಎಲ್ಲಿಂದೆಲ್ಲ ನಾನು ಅದನ್ನು ಕೊನೆಗೊಂದು ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇನೆ. ಯಾಕೆಂದರೆ ಒಂದು ಡಯಾಲಿಸಿಸ್ ಮಾಡಿ ಫ್ಲೈಟಲ್ಲಿ ಹತ್ತಿ ಹೋಗೋದಷ್ಟು ಸುಲಭ ಅಲ್ಲ. ಯಾಕೆಂದರೆ ಎಷ್ಟೋ ಸಲ ನಾನು ರೋಡಲ್ಲಿ ಮಲಗಿದ್ದುಂಟು, BP ಡೌನ್ ಆಗಿ ರೋಡಲ್ಲೇ ನಾನು ಮಲಗಿದ್ದೇನೆ. ಯಾಕೆಂದರೆ ಡಾಕ್ಟರ್ ಹೇಳ್ತಾರೆ ಇಮಿಡಿಯೇಟ್ ರೋಡಲ್ಲಿ ಮಲಗಿ, ಯಾಕೆಂದರೆ ಎಕ್ಸ್ಪೈರ್ ಆಗಿ ಅಲ್ಲೇ ನಾವು ಕೊಲಾಪ್ಸ್ ಆಗಿ ಬಿಡ್ತೇವೆ. ಸೊ ಅಂಥ ಪರಿಸ್ಥಿತಿಗಳು ನಾನು ಅನುಭವಿಸಿದ್ದು ಉಂಟು. ಒಮ್ಮೆ ನಾನು ಬೆಂಗಳೂರಿಂದ ಉಜಿರೆಗೆ ಕಾರಲ್ಲಿ ಬರುವಾಗ ನನಗೆ BP ಡೌನ್ ಆಗಿ ನಾನು ಶಿರಾಡಿ ಘಾಟಿಯಲ್ಲಿ ಕಾರ್ ಹಾಕಿ ಅಡಿಯಲ್ಲಿ ಇದಕ್ಕೆ ಕಾಲಿಟ್ಟು ನಾನು ತಲೆ ಕೆಳಗೆ ಮಾಡಿ, ಕಾಲನ್ನು ಮೇಲೆ ಮಾಡಿ ತಲೆ ಕೆಳಗೆ ಹಾಕಿ ಮಲಗಬೇಕಾಗ್ತದೆ. ಯಾಕೆಂದರೆ ರಕ್ತ ಸಂಚಾರ ಇಲ್ಲದಿದ್ದರೆ ನಾವು ಹೇಳುವುದಿಲ್ಲ ಎಲ್ಲಿ ಬೋಧ ತಪ್ಪಿ ಹೋಗಿ ಬಿಡ್ತದೆ ಅಂತ ಹೇಳಿ. ಸೊ ಅಂಥ ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಇದನ್ನು ನಾವು ಧೈರ್ಯದಿಂದ ಎದುರಿಸಿದರೆ ಏನೋ ಒಂದು ಕಡೆ ನಮಗೆ ಆ ವಿಲ್ ಪವರಿಗೆ ಸೂಕ್ತ ಬೆಲೆ ಸಿಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಬದುಕಿಗೆ ಜನಾರ್ದನ ಒಂದು ಶಕ್ತಿ ನೀಡಿದ್ದಾರೆ ಅನ್ನುವಂಥದ್ದು ಯಾವತ್ತು. ಯಾಕೆಂದ್ರೆ ಅದೇ ಕಾರಣ ನಾನು ಇವತ್ತಿಗೂ ಕೂಡ, ಯಾಕೆಂದ್ರೆ ನೋಡಿ ನನ್ನ ತಂದೆ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದವರು, ಬಟ್ ಅವರು 1980 ಆಸುಪಾಸಲ್ಲಿ ಅವರು ಇಲ್ಲಿಗೆ ಬರುವಾಗ
ಪಡ್ವೆಟ್ಟು ಮಾಮ ಅವರನ್ನು ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿ. ಯಾಕೆಂದರೆ ಅವತ್ತಿಂದ ಇವತ್ತು, ಯಾಕೆಂದರೆ ಎಲ್ಲಿಯೋ ಒಂದು ದೂರದ ಮಂಜೇಶ್ವರದಿಂದ ಇಲ್ಲಿಗೆ ಬಂದಂಥ ವ್ಯಕ್ತಿ ನನ್ನ ತಂದೆ. ಸೊ ಅವರಿಗೆ ಪಡ್ವೆಟ್ಟು ಮಾಮ ಆಗ ಒಂದು ಬೆನ್ನೆಲುಬಾಗಿ ಅವ್ರು ನಿಂತರು. ಆ ನಂತರದ ಕಾಲಘಟ್ಟದಲ್ಲಿ ಶರತ್ತಣ್ಣ ನನಗೂ ಬೆನ್ನೆಲುಬಾಗಿ ನಿಂತರು, ನನ್ನ ಕುಟುಂಬಕ್ಕೂ ನಿಂತಿದ್ದಾರೆ. ಆದ್ದರಿಂದ ಆ ಎರಡೂ ವಿಚಾರ ಪ್ಲಸ್ ನನ್ನ ಪ್ರತಿಯೊಂದು ಕಿಡ್ನಿಯ ವಿಚಾರಗಳು ಬರುವಾಗಲೂ ಕೂಡ ಶರತ್ತಣ್ಣ ಬಂದು ಪ್ರಾರ್ಥನೆ ಮಾಡಿರುವಂಥದ್ದು, ಪಡ್ವೆಟ್ಟು ಮಾಮ ವಿಚಾರಿಸಿ ಪ್ರಾರ್ಥನೆ ಮಾಡಿಂಥದ್ದು, ಮತ್ತು ದೇವರ ಒಂದು ದಯೆ. ನಾನು ಇವತ್ತಿಗೂ ಹೇಳುವುದು, ನನ್ನ ತಂದೆ 80ರಿಂದ ಇವತ್ತಿನವರೆಗೆ ಈ ದೇವರನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ನಾನು ಕೂಡ ಇವರನ್ನೇ ನಂಬಿ ಮುಂದುವರೆದವ. ಆದ್ದರಿಂದ ನನಗೆ ಅನಿಸಿತ್ತು ಏನೋ ನನ್ನ ಒಂದು ಅಳಿಲು ಸೇವೆ ನಾನು ದೇವರಿಗೆ ಇಡಬೇಕು. ನನ್ನ ಕಷ್ಟದಲ್ಲಿಯೂ ಕೂಡ ನಾನು ಒಂದು 4 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದರೆ ಅದೊಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಸೊ ಆ ಒಂದು ದೃಷ್ಟಿಯಲ್ಲಿ ನನ್ನ ಈ ಒಂದು ಇದು ನಾನು ಕೊಟ್ಟಿರುವಂಥದ್ದು. ಬಹಳಷ್ಟು ಪ್ರೇರಣಾದಾಯಿ. ಇಲ್ಲಿಗೆ ದಾನ ನೀಡಿರುವುದಕ್ಕಿಂತ ಜಾಸ್ತಿಯಾಗಿ ದೇವರ ಮೇಲಿನ ನಂಬಿಕೆಯನ್ನು ಜಾಸ್ತಿಗೊಳಿಸುವಂಥ ಒಂದು ಸಂದರ್ಶನ. ಸತ್ಯಕ್ಕೂ, ಯಾಕೆಂದರೆ ನೋಡಿ, ದೇವರು ಅಂತ ಹೇಳುವಂಥದ್ದು ಒಂದು ಶಕ್ತಿ ಅಂತ ನಾವು ನಂಬುತ್ತೇವೆ. ಯಾಕೆಂದರೆ ನಮಗೆ ಅಗೋಚರವಾಗಿರುವಂಥ ಒಂದು ಬೆನ್ನೆಲುಬು ಅಂದರೆ ಅದು ದೇವರು ಅಂತ. ಯಾಕೆಂದರೆ ಎಲ್ಲವನ್ನು ನಾವು ಕಳೆದುಕೊಂಡಾಗ, ನಮಗೆ ಜಗತ್ತೇ ಒಂದು ಇಲ್ಲ ಅಂತ ಆದಾಗ ಏನೋ ಒಬ್ಬ ಇದ್ದಾನೆ, ಅವನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೇವೆ ಅಂತ ಹೇಳುವಂಥ ವಿಚಾರ ನಾನು ನಂಬಿದ್ದೇನೆ. ಸೊ ಇವತ್ತಿಗೂ ಅದೇ ವಿಚಾರದಲ್ಲಿ ನಾನು ಹೋದದ್ದು. ಇವತ್ತಿಗೂ ನಾನು ಎಲ್ಲಿಯಾದರೂ ನನಗೇನಾದ್ರು ತೊಂದರೆ ಆಯಿತು ಅಂತಾರೆ, ನಾನು ಒಳ್ಳೆಯದಾಗಲಿ, ನನಗೇನಾದ್ರು ದೇವರ ಸಹಾಯಕ್ಕೆ ಬರ್ತಾನೆ ಅಂತ ಹೇಳುವಂಥ ನಂಬಿಕೆಯಲ್ಲಿ ನಾನು ಹೋದ ಕಾರಣ ಇವತ್ತಿಗೂ ನಿಮ್ಮ ಮುಂದೆ ನಾನು ಯಾಕೆಂದರೆ 3ನೇ 2ನೇ ಟ್ರಾನ್ಸ್ಪ್ಲಾಂಟ್ ಎಲ್ಲ ನಾನು ಉಳಿತೇನೆ ಅಂತ ಹೇಳುವ ನಂಬಿಕೆ ಇರಲಿಲ್ಲ. ಈಗ ನನ್ನ ತಂದೆ ತಾಯಿಗೂ ನಾನು ಇರಲಿಲ್ಲ. ಅಂಥ ಪರಿಸ್ಥಿತಿಯಿಂದ ಇವತ್ತು ಎದ್ದು ಬಂದಿದ್ದೇನೆ ಅಂತ ಆದರೆ ಅದು ಆ ಜನಾರ್ದನ ಸ್ವಾಮಿ ಮಾಡಿದಂಥ ಒಂದು ಪವಾಡವೇ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಸರ್. ನಿಮ್ಮ ಜೀವನೋತ್ಸಾಹ ಮತ್ತು ನಿಮ್ಮ ಚೈತನ್ಯ ಮತ್ತು ನೀವು ಜೀವನವನ್ನು ಗೆಲ್ಲುವಂತಹ ರೀತಿ ಮತ್ತು ಸಾಧಿಸಿ ತೋರಿಸ್ತೇನೆ ಅನ್ನುವಂಥ ನಿಮ್ಮ ಹಠ, ಇದು ನಮಗೆ ಮಾತ್ರವಲ್ಲ ಇಡೀ ಸಮಾಜಕ್ಕೆ ಒಂದು ಪ್ರೇರಣಾದಾಯಿ ಅಂತ ಹೇಳ್ತಾ, ಜನಾರ್ದನನ ಸೇವೆ ಮಾಡ್ತಾ ಇದ್ದರೆ ನಮ್ಮ ಜೀವನ ಪಾವನ ಆಗ್ತದೆ ಅಥವಾ ಜೀವನ ಎಲ್ಲೂ ಕೂಡ ಚೈತನ್ಯವನ್ನು ಕಳೆದುಕೊಳ್ಳುವುದಿಲ್ಲ ಅನ್ನೋದಕ್ಕೆ ನೀವು ಉತ್ತಮ ಉದಾಹರಣೆ. ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡೋದಕ್ಕೆ ಧನ್ಯವಾದ ಸರ್. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಉಜಿರೆ.